ಮಹಾತ್ಮ ಗಾಂಧೀಜಿಯವರ 151ನೇ ಜಯಂತಿ ಆಚರಣೆ ಅಂಚನೆ ಪುರಸಭಾ ವ್ಯಾಪ್ತಿದ ಸ್ವಚ್ಛ ಭಾರತ್ ಯೋಜನೆದ 6ನೇ ವಾರ್ಷಿಕೋತ್ಸವದ ಅಂಗವಾದ ಸೋಮೇಶ್ವರ ಪುರಸಭೆದ ವತಿಯಿಂದ ಪುರಸಭಾ ವ್ಯಾಪ್ತಿದ ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯಕ್ರಮನ ಅಕ್ಟೋಬರ್ 1 31 ತಾರೀಕು ಮುಟ ಆಟಣೆ ಮಾಡಿದರು. ಶುಕ್ರವಾರ ಆಟಣೆ ಮಾಡಿದ ಕಾರ್ಯಕ್ರಮದ ಪೌರಾಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಾಲೆ ಪಾಡ್ಯರು. ಅಂಚನೆ ತುಡರ್ ಬೆಳಗಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಆಡಳಿತಾಧಿಕಾರಿ ಮದನ್ ಕುಮಾರ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಅವರದು ಬೊಕ್ಕ ಸೋಮೇಶ್ವರದ ಪೆರಿಬೈಲ್ ಬೀಚ್ ಸ್ವಚ್ಛತೆ ಬೊಕ್ಕ ಕೊರೋನಾ ಜಾಗೃತಿದ ಬ್ಯಾನರ್ನ ಪಾಡಿಯರು. ಅಂಚನೆ ಬೀರಿ ಸಂಕೊಳಿಗೆ ನಡುಟ್ಲ ಬ್ಯಾನರ್ ಅನ್ನು ಪಾಡಿಯರು. ಅವರದು ಬೊಕ್ಕ ಪೌರಾಯುಕ್ತರು ಆಡಳಿತಾಧಿಕಾರಿ ಸಿಬ್ಬಂದಿಲು ಸೇರೊಂದು ಸ್ವಚ್ಛತೆ ನಡಪಾಯರು. ನೋವೆಲ್ ಕರೋನಾ ವೈರಸ್ ಅಥವಾ ಕೋವಿಡ್-19 ಬಗ್ಗೆ ಭಯ ಬೇಡ, ಎಚ್ಚರವಿರಲಿ. ಉಸಿರಾಟಕ್ಕೆ ತೊಂದರೆ ಮಾಡುತ್ತದೆ. ಸೋಂಕಿತ ವ್ಯಕ್ತಿ ಕೆಮ್ಮುವುದು, ವಯೋವೃದ್ಧರಿಗೆ ಸೋಂಕು ತಗುಲುವ ಸಾಧ್ಯತೆಗಳಿವೆ. ವಿಶ್ವ ಆರೋಗ್ಯ ಸಂಸ್ಥೆಯವರ ಸೂಚನೆಯಂತೆ ಯಾವುದೇ ವ್ಯಕ್ತಿ ಕಳೆದ 14 ದಿನಗಳಲ್ಲಿ ಈಗಾಗಲೇ ಕರೋನಾ ವೈರಸ್ ಪತ್ತೆಯಾಗಿರುವ ದೇಶಗಳಲ್ಲಿ ಪ್ರಯಾಣ ಮಾಡಿದ್ದರೆ ಅವರನ್ನು ಕರೋನಾ ವೈರಸ್ ಶಂಕಾಸ್ಪದ ರೋಗಿಗಳು ಎನ್ನಬಹುದು. ಈ ಕರೋನಾ ವೈರಸ್ನ ಲಕ್ಷಣಗಳು ಜ್ವರ, ನೆಗಡಿ, ಕೆಮ್ಮು, ತಲೆನೋವು, ಉಸಿರಾಟದ ತೊಂದರೆ, ನ್ಯೂಮೋನಿಯಾ ಮತ್ತು ಬೇದಿ. ಸಾರ್ವಜನಿಕ ಬಂಧುಗಳೇ, ಈ ಕರೋನಾ ವೈರಸ್ಗೆ ಮುಂಜಾಗ್ರತಾ ಕ್ರಮಗಳು ಸೋಂಕು ಪೀಡಿತರ ಸಂಪರ್ಕದಿಂದ ದೂರವಿರುವುದು, ಶಂಕಿತ ರೋಗಿಯು ಮನೆಯಲ್ಲಿಯೇ ಪ್ರತ್ಯೇಕವಾಗಿರುವುದು ಮತ್ತು ಟ್ರಿಪಲ್ ಲೇಯರ್ ಮಾಸ್ಕ್ ಬಳಸುವುದು, ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಳುವುದು, ಕೆಮ್ಮುವಾಗ, ಸೀನುವಾಗ ಕರವಸ್ತ್ರ ಅಥವಾ ಮಾಸ್ಕ್ ಉಪಯೋಗಿಸುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರದು, ಉಸಿರಾಟದ ತೊಂದರೆಯಾದಲ್ಲಿ ತಕ್ಷಣ ವೈದ್ಯರ ಸಲಹೆ ಪಡೆಯುವುದು, ಮಾಂಸ, ಮೊಟ್ಟೆ ಇತ್ಯಾದಿಗಳನ್ನು ಚೆನ್ನಾಗಿ ಬೇಯಿಸಿ ಉಪಯೋಗಿಸುವುದು, ಅಸುರಕ್ಷಿತ ಕಾಡು ಪ್ರಾಣಿ ತಿನ್ನಬಾರದು ಮತ್ತು ಮುಟ್ಟಬಾರದು. ಇನ್ನು ಚಿಕಿತ್ಸೆಯ ಬಗ್ಗೆ ತಿಳಿಯೋಣ. ಈ ರೋಗಕ್ಕೆ ಯಾವುದೇ ನಿಖರವಾದ ಚಿಕಿತ್ಸೆ ರೋಗಿಯೂ ಸಹ ಲಭ್ಯವಿರುವುದಿಲ್ಲ. ನೆನಪಿರಲಿ, ನೋವೆಲ್ ಕರೋನಾ ಅಥವಾ ಕೋವಿಡ್ ನೋವೆಲ್ ಕರೋನಾ ವೈರಸ್ ಬಗ್ಗೆ ಅರಿವಿರಲಿ, ಭಯ ಬೇಡ. ಕೆಮ್ಮು, ನೆಗಡಿ, ಜ್ವರ, ತಲೆನೋವಿನಿಂದ ಬಳಲುತ್ತಿದ್ದೀರಾ? ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬೇಡಿ. ಕೆಮ್ಮುವಾಗ, ಸೀನುವಾಗ ಮಾಸ್ಕ್ ಅಥವಾ ಕರವಸ್ತ್ರ ಬಳಸಿ. ಉಸಿರಾಟದ ತೊಂದರೆಯಾದಲ್ಲಿ ಕೂಡಲೇ ತಜ್ಞ ವೈದ್ಯರನ್ನು ಸಂಪರ್ಕಿಸಿ. ಮುಂಜಾಗ್ರತೆ ವಹಿಸಿ. ಈ ಸೋಂಕಿಗೆ ನಿಖರವಾದ ಚಿಕಿತ್ಸೆ ಇಲ್ಲ, ಲಸಿಕೆ ಲಭ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾಶವಾಗುವ ಮುನ್ನ ಜಾಗೃತರಾಗೋಣ, ಎಲ್ಲೆಲ್ಲೂ ಹಬ್ಬಿದೆ ಕೃತರಾಗೋಣ, ಎಲ್ಲೆಲ್ಲೂ ಹಬ್ಬಿದೆ ಮನೆಯಲ್ಲ
आन्सर गाडी बरोबर का गाडी ಈ ಬಗ್ಗೆ ಪೊಲಪ್ಕೋರ್ನ ಪೌರ ಆಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ ತಂಕ್ಲ ಪರಿಸರದ ಶುಚಿತ್ವದ ವಿಷಯವಾದ ವಿಶೇಷವಾಯಿನ ಕಾಳಜಿ ವಹಿಸಿದ ಒಟ್ಟಿಗೆ ಪುರಸಭೆದೊಟ್ಟಿಗೆ ಸಹಕರಿಸಾಲೆಂದು ಕೇನುಂಡರು. ಇವರ 159ನೇ ವರ್ಷದ ಜನ್ಮದಿನಾಚರಣೆ ಹಾಗೂ ಸ್ವಚ್ಛ ಭಾರತ್ ಯೋಜನೆಯ 6ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸರ್ಕಾರದ ಸುತ್ತೋಲೆಯಂತೆ ಅಕ್ಟೋಬರ್ 1ರಿಂದ 31ರವರೆಗೆ ಸ್ವಚ್ಛ ಭಾರತ್ ಯೋಜನೆಯಡಿ ವಿವಿಧ ಕಾರ್ಯಕ್ರಮಗಳನ್ನು ಸೋಮೇಶ್ವರ ಪುರಸಭೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಗಾಂಧಿ ಜಯಂತಿ ಆಚರಣೆಯೊಂದಿಗೆ ಬೀರಿ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಅಕ್ಟೋಬರ್ 1ರಿಂದ 31ರವರೆಗೆ ನಡೆಯುವ ಸ್ವಚ್ಛ ಭಾರತ್ ಯೋಜನೆಯಡಿ ಸಾರ್ವಜನಿಕರು ಕೂಡ ತಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ನಾನು ಪುರಸಭೆಯ ಪರವಾಗಿ